ಪ್ರತಿ ವರ್ಷದಂತೆ ಈ ವರ್ಷವೂ ನವೆಂಬರ್ 14ರಿಂದ 21ರವರೆಗೆ ಸಹಕಾರಿ ಸಪ್ತಾಹವನ್ನು ರಾಜ್ಯಾದ್ಯಂತ ಆಚರಿಸಲಾಗುತ್ತಿದ್ದು, ಇದರ ಅಂಗವಾಗಿ ತಾಲೂಕಿನ ಯರಬಳ್ಳಿ ಗ್ರಾಮದಲ್ಲಿ ಕಲಾ ವಿಭಾಗಿ ಕೃಷಿ ಪತ್ತಿನ ಸಹಕಾರ ಸಂಘದ ನೇತೃತ್ವದಲ್ಲಿ ಈ ಸಾಲಿನ ಸಹಕಾರ ಸಪ್ತಾಹ ಆಚರಿಸಲಾಗುವುದು. ಸಂಘದ ಅಧ್ಯಕ್ಷರು ಹಾಗೂ ಜಿಲ್ಲಾ ಸಹಕಾರಿ ಯೂನಿಯನ್ ನಿರ್ದೇಶಕರಾದ ಎಚ್.ವಿ. ಪ್ರತಾಪ್ ಸಿಂಹ ಅರ್ತಿಕೋಟೆ ಇವರು ತಿಳಿಸಿದರು. ರಾಜ್ಯದಲ್ಲಿನ ಕೊರೋನಾ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಕಳೆದೆರಡು ವರ್ಷಗಳಿಂದ ಈ ಸಹಕಾರಿ ಸಪ್ತಾಹವನ್ನು ಅತ್ಯಂತ ಸರಳವಾಗಿ ಆಚರಿಸಲಾಗಿದ್ದು, ಈ ಎಲ್ಲಾ ಸಂಕಷ್ಟ ಪರಿಸ್ಥಿತಿ ಈಗ ಕಳೆದಿದೆ. ಈ ಬಾರಿಯ ಸಹಕಾರಿ ಸಪ್ತಾಹವನ್ನು ಗ್ರಾಮೀಣ ಪ್ರದೇಶವಾದ ತಾಲೂಕಿನ ಯರಬಳ್ಳಿ ಗ್ರಾಮದಲ್ಲಿ ಸಡಗರ ಸಂಭ್ರಮಗಳಿಂದ ಆಚರಿಸಲಾಗುವುದು ಎಂದರು. ತಾಲೂಕು ಪತ್ತಿನ ಸಹಕಾರ ಸಂಘಗಳ ಒಕ್ಕೂಟದ ಗೌರವ ಕಾರ್ಯದರ್ಶಿ ಹಾಗೂ ವಾಣಿ ವಿಲಾಸ್ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಆಲೂರು ಹನುಮಂತರಾಯಪ್ಪ, ಈ ಸಹಕಾರಿ ಸಪ್ತಾಹವನ್ನು ನಗರದಲ್ಲಿ ಹಲವು ಬಾರಿ ಆಚರಿಸಲಾಗಿದ್ದು, ಈ ಬಾರಿ ತಾಲೂಕಿನ ಗಡಿ ಗ್ರಾಮವಾದ ಯರಬಳ್ಳಿ ಗ್ರಾಮದಲ್ಲಿ ಆಚರಿಸಲು ನಿರ್ಧರಿಸಿರುವುದು ಅತ್ಯಂತ ಸಮಂಜಸವಾಗಿದೆ. ಈ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲೂ ಈ ಸಹಕಾರಿ ಕ್ಷೇತ್ರದ ಬಗ್ಗೆ ಜನರು ಜಾಗೃತಿ ಮೂಡಿಸಿದಂತಾಗುತ್ತದೆ ಎಂದರು. ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಉತ್ತಮ ಸಹಕಾರಿ ಸಂಘಗಳಿಗೆ ಹಾಗೂ ಉತ್ತಮ ಸಹಕಾರಿಗಳಿಗೆ ಸನ್ಮಾನಿಸುವುದು ಸೇರಿದಂತೆ ನೆನಪಿನ ಕಾಣಿಕೆ ನೀಡುವುದು ಹಾಗೂ ಸಹಕಾರ ಸಂಘಗಳಿಂದ ಸಂಗ್ರಹಿಸಬಹುದಾದ ದೇಣಿಗೆ ಹಾಗೂ ಸಮಾರಂಭಕ್ಕೆ ಆಗಮಿಸುವವರಿಗೆ ಉತ್ತಮ ಊಟ ಉಪಚಾರಗಳು ಹಾಗೂ ಎಲ್ಲಾ ವಿಚಾರಗಳನ್ನು ಚರ್ಚಿಸಿ ನಿರ್ಧರಿಸಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ಸಹಕಾರಿ ಯೂನಿಯನ್ ನಿರ್ದೇಶಕ ಪ್ರತಾಪ್ ಸಿಂಹ ಅರ್ತಿಕೋಟೆ ಇವರು ವಹಿಸಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಹೆಂಗಂದರೆ ಒಂದು 2 ವರ್ಷ ಇದನ್ನು ಬಿಡ್ಬಿಡ್ಲಿಲ್ಲ ಮಾಡೋದು. ಜನ ಸೇರ್ಕೊಂಡು ನಗರದಲ್ಲಿ ಈಗಾಗಲೇ ಭಾಳ ಸರಿ ಮಾಡಿದ್ವಿ. ಭಾಳ ಸರಿ ಕಾರ್ಯಕ್ರಮಗಳೆಲ್ಲ ನಡೆದಿದೆ. ಗ್ರಾಮೀಣ ಪ್ರದೇಶದಲ್ಲಿ ಭಾಳ ಅದ್ಭುತವಾಗಿ ಇವರು 2 ಸರಿ ಮಾಡಿದ್ರು. ಆಮೇಲೆ ಇಷ್ಟೂರ್ಗೆರೆ ವೀರಣ್ಣ ಅಂತೇಳಿ KPS ಅಧ್ಯಕ್ಷರಾಗಿದ್ದಾರೆ. ಅವರ ಇಷ್ಟೂರ್ಗೆರೆ ಭಾಳ ಅದ್ಭುತವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ. ಆಮೇಲೆ ನನಗೆ ಗೊತ್ತಿದ್ದಾಗೆ ಒಂದ್ಸರಿ ಮಳೆ ನಡೆದಲ್ಲ, ಅವ್ರು ಕುಬೇರಪ್ಪನ ಇದ್ದಾರೆ. ಇಬ್ಬರು ಕುಬೇರಪ್ಪನ ಇದ್ದಾರೆ. ನಮ್ಮ ಕುಬೇರಪ್ಪನ ಇದ್ದರೆ ಸಂಸ್ಕೃತ ಇಬ್ಬರು ಕುಬೇರ ಅವ್ರು ಭಾಳ ಕಾರ್ಯಕ್ರಮ ಚೆನ್ನಾಗಿ. ಹಂಗೆ ಇವಾಗ ಇವರು ತುಂಬ ಅದರಲ್ಲಿ ಆಸಕ್ತಿ ಇರೋಂಥ ಜನ ಗ್ರಾಮೀಣ ಸಮಾಜಗಳನ್ನು ಇಟ್ಕೊಂಡು ನಮ್ಮ ಕುಂಬಾರ ಅವರು ಮಾಡ್ತಾರೆ. ಅದನ್ನು ಯರಬಳ್ಳಿಯಲ್ಲಿ ಸರ್, ಈಗ ಯರಬಳ್ಳಿಯಲ್ಲಿ ಮಾಡಿರೋದು ಭಾಳ ಸ್ವಾಗತ. ಯಾಕಂದರೆ ಯಾವುದೇ ಕಾರ್ಯಕ್ರಮಗಳು ಬರೀ ನಗರ ಪ್ರದೇಶ ನಾವು ರೋಟರಿ ಭವನದಲ್ಲಿ ಭಾಳ ಸರಿ ಮಾಡಿದ್ವಿ. 20 ವರ್ಷದಲ್ಲಿ ಕನಿಷ್ಠ 10 ಸರಿ ರೋಟರಿ ಭವನದಲ್ಲಿ ಮಾಡಿದ್ದೆ ಕಾರ್ಯಕ್ರಮ. ಅವೆಲ್ಲದಕ್ಕಿಂತ ಒಂದೊಂದು ಭಾರಿ ಕಡಿಮೆಯಲ್ಲೂ ಹೋಗ್ತದೆ ಕಾರ್ಯಕ್ರಮ. ಭಾಳ ಜನ ಇತ್ತು. ಗ್ರಾಮೀಣ ಊಟದ ವ್ಯವಸ್ಥೆ ಆಗಿರೋದು ಸರಳವಾಗಿ ಅದೆಲ್ಲ ನಾವು ಸ್ಥಳೀಯ ಯಾರು ಮದರ್ ಇನ್ಸ್ಟಿಟ್ಯೂಷನ್ ಇರ್ತಾರಲ್ಲ ಅದನ್ನು ಯರಬಳ್ಳಿಯಲ್ಲಿ ನೋಡ್ಬೇಕು. ಮತ್ತು ಕಾರ್ಯಕ್ರಮಗಳು ನಗರಕ್ಕೆ ಸುಲಭ ಆಗ್ತಿದ್ದಂಗೆ ಗ್ರಾಮೀಣ ಪ್ರದೇಶಕ್ಕೆ ಕೊಂಡೋಗೋದು ಕಾಣೋದಿರ್ತಲ್ಲ. ಭಾಳ ಶ್ರಮದ ಕೆಲಸ ಮತ್ತು ಪರಿಶ್ರಮ ಇರೋದು ಜಾಸ್ತಿ ಇರುತ್ತೆ. ನಾವು ಬರೋ ಅತಿಥಿಗಳಾಗಿ ಹೋಗಿ ನಾವು ಮಾಡ್ತೀವಿ. ಮತ್ತು ಅದನ್ನು ಒಪ್ಕೊಂಡು ಮಾಡೋ ಜವಾಬ್ದಾರಿ ಭಾಳ ಗುರುತರ ಜವಾಬ್ದಾರಿ ಇರುತ್ತೆ. ಅದರಿಂದ ಗ್ರಾಮೀಣ ಪ್ರದೇಶದ ಮಕ್ಕಳು ಸ್ವಾಗತ ನೀಡ್ತಾರೆ. ಈಗ ಮೊದಲನೇದಾಗಿ ಮಾತಾಡಬೇಕಾದ್ರೆ ಇದಕ್ಕೆ ಏನು ಬಡ್ಜೆಟ್ ಮಾಡ್ಕೊಂಡಿದ್ದೀವಿ, ಮದರ್ ಡ್ರೀಮ್ಸ್ ರೂರಲ್ ಮತ್ತು ಅರ್ಬನ್ ಎಜುಕೇಷನ್ ಡೆವಲಪ್ಮೆಂಟ್ ಸೊಸೈಟಿ, ಶ್ರೀ ಮೈಲಾರ ಲಿಂಗೇಶ್ವರ ನರ್ಸಿಂಗ್ ಕಾಲೇಜು ಚಿತ್ರದುರ್ಗ, ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆ ಕಡ್ಲೆಗುದ್ದು ಇವರ ಸಂಯುಕ್ತಾಶ್ರಯದಲ್ಲಿ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಕನ್ನಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನ 2022-23 ಇದೇ ಬರುವ ನವೆಂಬರ್ 19ರಂದು ಶನಿವಾರ ಬೆಳಿಗ್ಗೆ 10 ಗಂಟೆಗೆ. ಸ್ಥಳ ವೀರಯೋಧ GS ಪ್ರಭಾಕರ ಸಭಾಂಗಣ, ಕಡ್ಲೆಗುದ್ದು, ಚಿತ್ರದುರ್ಗ ತಾಲೂಕು. ಈ ಕಾರ್ಯಕ್ರಮದ ಸಂಪೂರ್ಣ ನೇರ ಪ್ರಸಾರವನ್ನ ನಮ್ಮ ತುಮಕೂರು ಮಾಧ್ಯಮದಲ್ಲಿ ಪ್ರಸಾರ ಮಾಡಲಾಗುವುದು. ತಪ್ಪದೇ ವೀಕ್ಷಿಸಿ. ನಮಸ್ತೆ, ನಾನು
ನಾನು ಪ್ರಣಯ. ಜಿ ಕನ್ನಡ ವಾಹಿನಿಯ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೀಸನ್ 6ರ ವಿಜೇತೆ. ನಾನು ಚಿತ್ರದುರ್ಗ ಕಡ್ಲೆಗುದ್ದು ಗ್ರಾಮದಲ್ಲಿ ನವೆಂಬರ್ 19ರಂದು ನಡೆಯುವ ರಾಜ್ಯಮಟ್ಟದ ಗ್ರಾಮೀಣ ಮಕ್ಕಳ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನಕ್ಕೆ ನಾನು ಬರ್ತಾ ಇದ್ದೇನೆ. ನೀವು ಸಹ ಬರ್ತೀರಲ್ವಾ? ಈ ಕಾರ್ಯಕ್ರಮದ ನೇರ ಪ್ರಸಾರ ನಮ್ಮ ತುಮಕೂರು ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಆಗುತ್ತಿದೆ. ಎಲ್ಲರೂ ವೀಕ್ಷಿಸಿ. ಥ್ಯಾಂಕ್ ಯು. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಮ್ದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.